ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಲೋಕದಲ್ಲಿ ನಾವು ಬಾಳುವಂಥ ಬದುಕು ಜ್ಞಾನಿಗಳ ಬದುಕಾಗಿರಬೇಕು, ಅಜ್ಞಾನಿಗಳಾಗಬಾರದು. ನಾವು ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ಇತರರ ಎಲ್ಲ ಪ್ರಾಣಿ ಪಕ್ಷಿಗಳು ಜೀವಿಗಳಿಗಿಂತ ಮನುಷ್ಯನನ್ನು ವಿಭಿನ್ನವಾಗಿ ರಚಿಸುತ್ತಾರೆ. ಅದೇನು ವಿಶೇಷತೆ? ಪ್ರತಿಯೊಂದು ಸೃಷ್ಟಿಸಿರುವ ಈ ಜೀವಿಗಳಲ್ಲಿ ದೇವರು ಆತ್ಮವನ್ನು ಸೃಷ್ಟಿಸಿಲ್ಲ. ಆ ಜ್ಞಾನವೆಂಬ ಆ ಒಂದು ವೈಶಿಷ್ಟ್ಯತೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇದೇ ವಿಶೇಷತೆ. ಅದಕ್ಕಾಗಿ ದೇವರು ಆದಿಕಾಂಡದಲ್ಲಿ 1ನೇ ಅಧ್ಯಾಯ 26ನೇ ವಾಕ್ಯ ನಮಗೆ ಹೇಳುತ್ತೆ, ನಮ್ಮ ರೂಪದಲ್ಲಿ ಸೃಷ್ಟಿಸೋಣ. ನಾವು ದೈವ ಸ್ವಭಾವದವರು, ದೈವ ರೂಪದವರು. ಕಳೆದ ವಾರದಲ್ಲಿ ನಾನು ಕೊಟ್ಟಂಥ ಪ್ರವಚನವನ್ನೇ ಇವತ್ತು ಮುಂದುವರಿಸ್ತೇನೆ. ನಾನು 2ನೇ ಭಾಗ, ಜ್ಞಾನಿಗಳಾಗಿ ನಾವು ಯಾವ ಥರ ಬದುಕಬಹುದು, ಇದರ ಬಗ್ಗೆ ದೇವರ ವಾಕ್ಯ ಇವತ್ತು ನಮಗೆ ಜ್ಞಾನವನ್ನು ನೀಡುತ್ತೆ. ಶಿರಕನ ಗ್ರಂಥದಿಂದ ಇವತ್ತಿನ ಈ ವಾಕ್ಯವನ್ನು ಆರಿಸಲಾಗಿದೆ. 4ನೇ ಅಧ್ಯಾಯ. ಇವತ್ತು ವಾಕ್ಯ 24ರಿಂದ ನಾವು ಮುಂದುವರಿಸೋಣ. 24ನೇ ವಾಕ್ಯ ನಮಗೆ ಹೇಳುತ್ತೆ, ಮಾತಿನಿಂದ ಜ್ಞಾನ ಪ್ರಕಟವಾಗುತ್ತದೆ, ಸನ್ನುಡಿಯಿಂದ ಶಿಕ್ಷಣ ವ್ಯಕ್ತವಾಗುತ್ತದೆ. ಬಹಳ ಅರ್ಥಭರಿತ ವಾಕ್ಯ. ಮಾತಿನಿಂದ ಜ್ಞಾನ ಪ್ರಕಟವಾಗುತ್ತೆ, ಸನ್ನುಡಿಯಿಂದ ಶಿಕ್ಷಣ ವ್ಯಕ್ತವಾಗುತ್ತೆ. ಸಹೋದರ ಸಹೋದರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಆಡುವ ಮಾತುಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಒಬ್ಬ ಜ್ಞಾನಿ ಯಾವ ಥರ ಮಾತನಾಡುತ್ತಾನೆ, ಆತನ ಮಾತುಗಳಿಗೆ ಯಾವ ರೀತಿಯಲ್ಲಿ ಬೆಲೆ ಇದೆ. ಒಬ್ಬ ನಿಜವಾದ ಜ್ಞಾನಿ ಯಾವತ್ತೂ ತನ್ನ ಈ ಬಾಯಿಯಿಂದ ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ, ಇತರರನ್ನು ಅವಮಾನಿಸುವುದಿಲ್ಲ. ಇನ್ನೊಬ್ಬ ವ್ಯಕ್ತಿಯು ಎಷ್ಟೇ ರೀತಿಯಲ್ಲಿ ಆತನು ಕೆಟ್ಟವನಾಗಲಿ ಒಳ್ಳೆಯವನಾಗಲಿ ಇದನ್ನು ಗ್ರಹಿಸಿ ಆತನಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಒಳ್ಳೆಯ ಮಾತಿನಿಂದ ನಡ್ಕೊಳ್ಳುತ್ತಾನೆ. ಒರಟು ಮಾತುಗಳನ್ನು ಆತನು ಆಡುವುದಿಲ್ಲ. ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಚೆನ್ನಾಗಿ ನಾವು ವಿಶ್ಲೇಷಣೆಯನ್ನು ಮಾಡೋಣ. ನಮ್ಮ ಮಾತುಗಳು ಎಂಥ ರೀತಿಯಲ್ಲಿ ನಾವು ಆಡುತ್ತೇವೆ. ಅದೆಷ್ಟೋ ಬಾರಿ ನನ್ನ ಮನೆಯಲ್ಲಿ ನೋಡಿದ್ದೇನೆ, ಹಲವಾರು ಮನೆಗಳಲ್ಲಿ ಅಥವಾ ಕೆಲವು ಘಟನೆಗಳನ್ನು ನಾನು ನೋಡಿದ್ದೇನೆ ಸಮಾಜದಲ್ಲಿ. ಕೆಲವರ ಮನುಷ್ಯರ ಬಾಯಿಯಿಂದ ಬರುವ ಆ ಮಾತುಗಳು ಭಯಂಕರ ಕ್ರೂರ ಮಾತುಗಳು, ಕೆಟ್ಟ ಮಾತುಗಳು.
ಅಶ್ಲೀಲ ಮಾತುಗಳು. ಹೇಗೆ ಒಬ್ಬ ಒಳ್ಳೆಯ ಮನುಷ್ಯನಿಂದ ಇಂಥ ಮಾತುಗಳು ಬರಲಿಕ್ಕೆ ಸಾಧ್ಯ? ಆದ್ದರಿಂದ ಇವತ್ತು ಯೋಚಿಸೋಣ, ಪ್ರತಿಯೊಬ್ಬರು ವಿಶ್ಲೇಷಿಸಬೇಕು. ನಾವು ದೈನಂದಿನ ಜೀವನದಲ್ಲಿ ನಮ್ಮ ಬಾಯಿಯಿಂದ ಬರುವ ಮಾತುಗಳೇನು? ದೈವಾತ್ಮದಿಂದ ತುಂಬಿದ ಮಾತುಗಳೋ ಅಥವಾ ದುರಾತ್ಮದಿಂದ ತುಂಬಿದ ಮಾತುಗಳು? ದೈವಾತ್ಮದಿಂದ ತುಂಬಿದ ಮಾತುಗಳು ಜ್ಞಾನಿಗಳ ಮಾತುಗಳು, ದುರಾತ್ಮದಿಂದ ತುಂಬಿದ ಮಾತುಗಳು ಅಜ್ಞಾನದಿಂದ ತುಂಬಿದ ಮಾತುಗಳು. ದೊಡ್ಡ ವ್ಯಕ್ತಿಗಳು ಹಲವೊಮ್ಮೆ ಸುಳ್ಳುಗಳನ್ನು ಹೇಳುವುದಕ್ಕೋಸ್ಕರ ಅಜ್ಞಾನದಿಂದ ಮಾತನಾಡುವವರಿದ್ದಾರೆ. ಪ್ರತಿಯೊಬ್ಬರು ನಾವು ತಿಳಿದಿರಬೇಕು, ಜ್ಞಾನಿಗಳಾದ ನಾವು ಅಜ್ಞಾನಿಗಳಂತೆ ಮಾತನಾಡುವಂತಿಲ್ಲ. ಆದ್ದರಿಂದ ನಾವು ಆಡುವ ಮಾತುಗಳ ಬಗ್ಗೆ ಎಚ್ಚರದಿಂದಿರಬೇಕು. ಒಂದು ಮಾತನಾಡುವಾಗ ಹಲವಾರು ಬಾರಿ ಯೋಚಿಸೋಣ ಸಹೋದರ ಸಹೋದರಿಯರೇ. ನೀನು ಆಡುವಂಥ ಮಾತು ಒಂದು ಕೆಟ್ಟದಾಗಿದ್ದರೆ ಒಬ್ಬ ಮನುಷ್ಯನ ಬದುಕೇ ಅದನ್ನು ಹಾಳು ಮಾಡಬಹುದು. ಒಬ್ಬ ಮನುಷ್ಯನ ಬದುಕನ್ನು ಭಸ್ಮ ಮಾಡಿಬಿಡಬಹುದು. ನಿನ್ನ ಒಂದು ಒಳ್ಳೆಯ ಮಾತು ಇತರರಿಗೆ ಜೀವ ಕೊಡಬಹುದು. ಬಹಳ ಅಗತ್ಯ. ಯೋಚಿಸಿ ಮಾತನಾಡಬೇಕು. ನಾವು ಚಿಂತನೆ ಮಾಡಿ ಮಾತನಾಡಬೇಕು. ಮುತ್ತುಗಳಂತೆ ನಾವು ಮಾತನಾಡಬೇಕು. ಹಲವೇ ಮಾತುಗಳಾದರೂ ಪರವಾಗಿಲ್ಲ, ಮಾತನಾಡಿದ ಅಥವಾ ಆಡಿದ ಮಾತುಗಳು ಆ ಪ್ರತಿಯೊಂದು ಶಬ್ದ ನಮ್ಮ ಬಾಯಿಯಲ್ಲಿ ಬರುವಂತಹದ್ದು ದೇವರಾತ್ಮದಿಂದ ತುಂಬಿದ ಮಾತುಗಳಾಗಬೇಕು. ಇದೇ ಇವತ್ತು ದೇವರ ವಾಕ್ಯ ನಮಗೆ ಹೇಳ್ತಾರೆ, ಸನ್ನುಡಿಯಿಂದ ಶಿಕ್ಷಣ ವ್ಯಕ್ತವಾಗುತ್ತದೆ. ಯಾವಾತನು ಒಳ್ಳೆಯ ಮಾತನಾಡುತ್ತಾನೆ ಆತನು ಶಿಕ್ಷಣವನ್ನು ನೀಡುತ್ತಾನೆ. ಒಬ್ಬ ಮನುಷ್ಯನನ್ನು ಕೆಟ್ಟ ಮಾತುಗಳಿಂದ ತಿದ್ದಲಿಕ್ಕೆ ಸಾಧ್ಯವಿಲ್ಲ. ಆತನನ್ನು ಕೆಟ್ಟ ಮಾತುಗಳಿಂದ ನೀನು ತಿದ್ದುತ್ತೀಯ, ಆಡುತ್ತೀಯ, ಆತನು ದ್ವೇಷ ತನ್ನ ಮನಸ್ಸಿನಲ್ಲಿ ವೈರತ್ವವನ್ನಿಟ್ಟುಕೊಳ್ಳುತ್ತಾನೆ. ಒಂದಲ್ಲ ಒಂದು ದಿನ ನಿನಗೆ ಒಂದು ಮಾತನ್ನು ಕೊಟ್ಟಿದೆಯಾ, ನಿನಾಳಿನಿಗೆ 4 ಮಾತುಗಳ ಏಟುಗಳಿಂದ ನಿನ್ನ ಆತನು ಆ ದ್ವೇಷ ಸಾಧನೆ ಮಾಡುತ್ತಾನೆ. ನೆನಪಿಡೋಣ. ಆದ್ದರಿಂದ ನಾವು ಸನ್ನುಡಿಯಿಂದ ಮಾತನಾಡುವವರು ಆಗಬೇಕು. ಶಿಕ್ಷಣ ನೀಡುವ ಮಾತುಗಳನ್ನು ಆಡಬೇಕು. ಸಂತ ಫಿಲಿಪ್ ನೆರಿ ಅವರ ಬಳಿಗೆ ಒಂದು ದಿನ ಒಬ್ಬ ಮಹಿಳೆಯು ಬಂದು ಹೇಳಿದರು, ಗುರುಗಳೇ, ಒಂದು ಕೆಟ್ಟ ಅಭ್ಯಾಸವಿದೆ ನನ್ನಲ್ಲಿ. ಪ್ರತಿ ಸಲ ಮಾತನಾಡುವಾಗ ನಾನು ಇತರರಿಗೆ ತುಂಬ ಮಾತನಾಡ್ತೇನೆ, ನೋಯಿಸಿಬಿಡ್ತೇನೆ, ನನಗೇನು ಸರಿಪಡಿಸಲಿಕ್ಕೆ ಆಗುತ್ತಿಲ್ಲ. ಹೇಗಾದರೂ ನನ್ನ ಜೀವನ ಬದಲಾಗುವಂತೆ ಮಾಡಿರಿ ಅಂತ ಹೇಳಿದರು. ಸಂತ ಫಿಲಿಪ್ ನೆರಿ ಅವರಿಗೆ ಹಲವಾರು ಕೋಳಿಯ ಗರಿಗಳನ್ನು ಕೊಟ್ಟರು. ಅವರು ಹೇಳಿದರು, ನೀನು ಹೋಗು ಮನೆಗೆ, ದಾರಿಯಲ್ಲೆಲ್ಲ ಈ ಕೋಳಿ ಗರಿಗಳನ್ನು ನೀನು ಬಿಸಾಡಿ ಬಿಡು, ಹೋಗು, ಇಡೀ ದಾರಿಯಲ್ಲಿ ಬಿಸಾಡು, ಮತ್ತು ನಾಳೆ ನನ್ನಲ್ಲಿ ಬಾ ಅಂತೇಳಿದರು. ಮರುದಿನ ಬೆಳಿಗ್ಗೆ ಅವರು ಸಂತ ಫಿಲಿಪ್ ನೆರಿಯ ಬಳಿಗೆ ಬಂದರು. ಆಗ ಸಂತ ಫಿಲಿಪ್ ನೆರಿಯವರು ಹೇಳಿದರು, ಅಮ್ಮ, ನಿನ್ನೆ ನಾನು ನಿನಗೆ ತುಂಬ ಗರಿಗಳನ್ನು ಕೊಟ್ಟಿದ್ದೆ, ಇವತ್ತು ಹೋಗಿ ಅಮ್ಮ ಎಲ್ಲ ಗರಿಗಳನ್ನು ಹೆಕ್ಕಿ ತನ್ನಿ. ಅದಕ್ಕೆ ಅವರು ಹೇಳಿದರು, ಗುರುಗಳೇ, ನೀವು ಕೊಟ್ಟಂಥ ಗರಿಗಳು ಹಾರಿ ಹೋಗಿವೆ, ಅದೆಲ್ಲೋ ಹಾರಿ ಹೋಗಿವೆ, ನನಗೆ ಗೊತ್ತಾಗೋದಿಲ್ಲ. ಹೇಗೆ ನಾನು ಹೆಕ್ಕಿ ತರಲಿ? ಅದು ಸಾಧ್ಯವಿಲ್ಲ. ಹಾಗಾದರೆ ನೆನಪಿಡು ಸಹೋದರಿ, ನೀನು ಆಡಿದ ಮಾತುಗಳು ಹಿಂದೆ ತಗೊಳ್ಳಿಕ್ಕಾಗಲ್ಲ. ಒಮ್ಮೆ ಆಡಿದ ಮಾತುಗಳು ಒಬ್ಬನನ್ನು ಹಿಂಸಿಸುವಂಥ ಮಾತುಗಳು ಪುನಃ
ಆತನನ್ನು ಸರಿಪಡಿಸಲಿ ನಿನಗೆ ಸಾಧ್ಯವಿಲ್ಲ, ನೆನಪಿಡು. ಆದ್ದರಿಂದ ಆಡುವಾಗ ಯೋಚಿಸಿ ಮಾತುಗಳನ್ನಾಡು. ಸಹೋದರ ಸಹೋದರರೇ, ಅರ್ಥಪೂರ್ಣವಾದ ವಿಷಯ ಇದು. ಯಾವೊಬ್ಬ ಮನುಷ್ಯನಿಗೆ ನಾವು ಆಡುವಂಥ ಮಾತು, ಒಂದು ಗಳಿಗೆ ಕೆಟ್ಟ ಮಾತುಗಳನ್ನ ಆಡಿದರೆ ಇನ್ನೊಮ್ಮೆ ಆ ಮಾತು ಹಿಂದೆ ತಗೊಳ್ಳಿಕ್ಕೆ ಆಗಲ್ಲ. ಒಬ್ಬ ಮನುಷ್ಯನಿಗೆ ಮಾಡಿದ ಹೃದಯದ ಗಾಯಗಳನ್ನು ಗುಣಪಡಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಮನುಷ್ಯನ ಆತನ ಮುರಿದು ಹೋದ ಮನಸ್ಸನ್ನು ಸರಿಪಡಲಿಕ್ಕೆ ಸಾಧ್ಯವಿಲ್ಲ. ಆಡಿದ ಮಾತುಗಳಿಂದ ಆ ಕುಟುಂಬ ವಿಭಜನೆ ಮಾಡಿದ್ದು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಡಿದ ಮಾತುಗಳಿಂದ ಸಮಾಜವನ್ನು ವಿಭಜಿಸ್ತೀಯ, ಪುನಃ ಸರಿ ಮಾಡಲಿಕ್ಕೆ ಅದು ಸಾಧ್ಯವಿಲ್ಲ. ಯೋಚಿಸೋಣ, ಬಹಳ ಯೋಚಿಸಿ ಮಾತನಾಡಬೇಕು. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಮಾತಿನಿಂದ ಜ್ಞಾನ ಪ್ರಕಟವಾಗುತ್ತದೆ, ಸನ್ನುಡಿಯಿಂದ ಶಿಕ್ಷಣ ವ್ಯಕ್ತವಾಗುತ್ತದೆ. ಮುಂದಿನ ವಿಷಯ ಸಹೋದರ ಸಹೋದರರೇ, ಜ್ಞಾನವುಳ್ಳ ವ್ಯಕ್ತಿಯ ಮುಂದಿನ ಜೀವನದ ಇನ್ನೊಂದು ವಿಷಯ, ಒಬ್ಬ ಮನುಷ್ಯ ತಾನೇನು ಎಂಬುದನ್ನು ಒಪ್ಪಿಕೊಳ್ಳಬೇಕು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮಾತಾಡಬೇಡ ಎಂದು ಸತ್ಯಕ್ಕೆ ವಿರುದ್ಧವಾಗಿ, ಬದಲಿಗೆ ನಾಚಿಕೆ ಪಡು ನಿನ್ನ ಅಜ್ಞಾನಕ್ಕಾಗಿ. ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳಲು ನಾಚಿಕೆ ಪಡಬೇಡ. ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳಲು ನಾಚಿಕೆ ಪಡಬೇಡ. ಮನುಷ್ಯ ಇವತ್ತು ಕಪಟ ಜೀವನವನ್ನು ನಡೆಸ್ತಾನೆ. ಸಮಾಜದಲ್ಲಿ ನಾವು ಮಾಡುವಂಥ ಹೀನ ಕೆಲಸಗಳು, ನಮ್ಮ ಪಾಪಿ ಕೆಲಸಗಳು, ಪಾಪಿ ಕೃತ್ಯಗಳು ಹಲವಾರು ಇವೆ. ಅದೆಷ್ಟೋ ಮಂದಿ ನಾವು ನಮ್ಮ ಜೀವನದಲ್ಲಿ ಕಪಟ ಬದುಕನ್ನು ಬದುಕುತ್ತಿದ್ದೇವೆ. ಸಿಹಿ ಮಾತುಗಳನ್ನು ಆಡುತ್ತೇವೆ, ಮನುಷ್ಯನಲ್ಲಿ ದ್ವೇಷ ತುಂಬಿಕೊಂಡಿದ್ದೇವೆ. ಮುಂದೆ ನಾವು ಒಳ್ಳೆಯ ಮಾತುಗಳನ್ನು ಆಡುತ್ತೇವೆ, ಹಿಂದಿನಿಂದ ನಾವು ಚೂರಿಯಿಂದ ತೀವ್ರಂಥ ಪಾಪಗಳನ್ನು ಮಾಡ್ತಾ ಇದ್ದೇವೆ. ಯಾರೊಬ್ಬರ ಬಗ್ಗೆ ನಾವು ಮುಂದೆ ಒಳ್ಳೆಯದಾಗಿ ಹೇಳಿಕೊಳ್ಳುತ್ತೇವೆ, ಹಿಂದೆ ಅವರ ಹೆಸರನ್ನು ಹಾಳು ಮಾಡ್ತಾ ಇದ್ದೇವೆ. ಈ ಪಾಪಗಳನ್ನು ಎಸಗುತ್ತಾ ಇದ್ದೇವೆ. ಹಲವಾರು ಬಾರಿನ ಸಮಾಜದಲ್ಲಿ ನಾವು ಗೋಮುಖ ವ್ಯಾಘ್ರರಾಗಿದ್ದೇವೆ. ಗೋವಿನ ಮುಖವುಳ್ಳವರಾಗಿ ಮನುಷ್ಯರನ್ನು ತಿಂದು ತೇಗುವಂಥ ವ್ಯಾಘ್ರರಾಗಿದ್ದೇವೆ. ನಾವು ಇತರ ರಕ್ತವನ್ನು ಹೀರುತ್ತಿದ್ದೇವೆ, ಕಪಟ ಜೀವನವನ್ನು ನಡೆಸ್ತೇವೆ. ಸಹೋದರ ಸಹೋದರರೇ, ಸರಿಯಾಗಿ ನಮ್ಮ ಜೀವನದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಕಪಟರಾಗಿ ಬದುಕುವುದು ಅಗತ್ಯವಿಲ್ಲ, ಬಾರದು. ನಾವು ನಮ್ಮ ಜೀವನದಲ್ಲಿ ನಾವು ಕೆಟ್ಟ ಕೆಲಸಗಳು ಮಾಡ್ತೇವೆ, ಸರಿ. ನಾವು ಮನುಷ್ಯ ಸ್ವಭಾವದ ಹೊಂದಿದವನು ನಾವು ಖಂಡಿತವಾಗಿ ನಾವು ತಪ್ಪಿ ಬೀಳುತ್ತೇವೆ. ಈ ಸಮಾಜದಲ್ಲಿ, ಈ ಲೋಕದಲ್ಲಿ ತಪ್ಪು ಮಾಡೋದನ್ನು ಯಾರಿಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡಿ ಮನುಷ್ಯ ಸ್ವಭಾವದವರು ನಾವು. ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಪಾಪಿ ಆದರೂ ನೀನು, ಪಾಪದ ಸ್ವಭಾವಿ ಆದರೂ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳು, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡು. ದೇವರು ನಿನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾರೆ. ಒಬ್ಬ ಪಾಪಿ ಯಾವಾಗ ತನ್ನ ಜೀವನದಲ್ಲಿ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ, ಆತ ಶ್ರೇಷ್ಠನಾಗುತ್ತಾನೆ. ಸಹೋದರ ಸಹೋದರರೇ, ಅನೇಕ ಬೈಬಲ್ನಲ್ಲಿ ನಡೆದ ಘಟನೆಗಳನ್ನು ಇದನ್ನು ರುಜುವಾತುಪಡಿಸುತ್ತವೆ. ಒಂದುಗಳಿಗೆ ಬೈಬಲ್ನಲ್ಲಿ ನೋಡೋಣ. ಲೂಕನ ಸಂದೇಶ, ಶುಭ ಸಂದೇಶ, ಅಧ್ಯಾಯ 7 ವಾಕ್ಯ 37ರಿಂದ ಆ ಒಬ್ಬ ಪತಿತೆಯು ಯೇಸುವಿನ ಬಳಿಗೆ ಬರುತ್ತಾಳೆ. ಯೇಸುವಿನ ಬಳಿಗೆ ಬಂದಂಥ ಆ ಪತಿತೆಯು ತನ್ನ ಪಾಪಗಳನ್ನು ಮುಚ್ಚಿಡುವುದಿಲ್ಲ. ಎಲ್ಲ ಜನರ ಮುಂದೆ ಹೋಗಿ ಯೇಸುವಿನ ಪಾದದ ಬಳಿಗೆ ನಮಸ್ಕರಿಸಿ ಕಣ್ಣೀರಿಂದ ಪಾದಗಳನ್ನು ತೊಳೆದು ತನ್ನ ಕೂದಲುಗಳಿಂದ ಆ ಪಾದಗಳನ್ನು ಒರೆಸುತ್ತಾಳೆ. ಪವಿತ್ರ ಸುಗಂಧ ತೈಲದಿಂದ ಯೇಸುವಿನ ಕಾಲುಗಳನ್ನು ಅವರು ಪವಿತ್ರೀಕರಿಸ್ತಾರೆ.
ಸಹೋದರ ಸಹೋದರಿಯರೇ, ಪಾಪ ಮಾಡುತ್ತೇವೆ ನಾವು, ಆದರೆ ಈ ಪಾಪಗಳಿಗೆ ನಾವು ಕ್ಷಮೆಯನ್ನು ಬೇಡಲು ಅಥವಾ ಪಾಪವನ್ನು ಒಪ್ಪಿಕೊಳ್ಳಲು ನಾಚಿಕೆ ಪಡಬಾರದು. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ದುಂದುಗಾರ ಮಗ, ಇನ್ನೊಂದು ಘಟನೆ, ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ. ಆ ದುಂದುಗಾರ ಮಗನು ತಾನು ಪಾಪ ಮಾಡುತ್ತಾನೆ. ತಂದೆಯಿಂದ ತನ್ನ ಆಸ್ತಿಯ ಪಾಲನ್ನು ಪಡೆದುಕೊಂಡು ದೂರದೂರಿಗೆ ಹೋಗಿ ಎಲ್ಲವನ್ನು ಹಾಳುಗೆಡುತ್ತಾನೆ. ಆದರೆ ಒಂದು ದಿನ ಆತನಿಗೆ ತಿಳಿಯುತ್ತೆ, ತಾನು ಪಾಪ ಮಾಡಿದ್ದೇನೆ. ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಪಶ್ಚಾತ್ತಾಪ ಪಟ್ಟವನು ಕೂಡಲೇ ಎದ್ದು ಬರುತ್ತಾನೆ. ನಾಚಿಕೆ ಪಡುವುದಿಲ್ಲ, ಹಿಂಜರಿಯುವುದಿಲ್ಲ. ತಂದೆ ಬಳಿಗೆ ಬರುತ್ತಾನೆ. ತಂದೆ ಆತನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾರೆ. ತಂದೆ ಯಾವತ್ತೂ ಆತನನ್ನು ದೂರ ಮಾಡಲ್ಲ. ಪಾಪವನ್ನು ಒಪ್ಪಿಕೊಂಡವನು ಹೊಸ ಜೀವನವನ್ನು ಪಡೆದನು. ಸಂತ ಅಗುಸ್ತೀನನು ತನ್ನ ಜೀವನದಲ್ಲಿ ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡಿದವನು. ಒಳ್ಳೆಯ ಜೀವನವನ್ನು ಆತ ನಡೆಸ್ತಿಲ್ಲ. ಆದರೆ ಏನಾಯಿತು? ಸಂತ ಅಗುಸ್ತೀನನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು. ಜೀವನವನ್ನು ಬದಲಾಯಿಸಿದನು. ಒಬ್ಬ ಧರ್ಮಗುರುವಾದನು, ಒಬ್ಬ ಧರ್ಮಾಧ್ಯಕ್ಷನಾದನು, ಸಂತ ಪದವಿಗೆ ಏರಿದನು. ಎಲ್ಲವೂ ಸಾಧ್ಯವಾಗುತ್ತದೆ. ಸಹೋದರ ಸಹೋದರರೇ, ನಮ್ಮ ಶ್ರೇಷ್ಠತೆ ಪಾಪಗಳನ್ನು ಮುಚ್ಚಿಡುವುದರಲ್ಲಿ ಇಲ್ಲ. ನಮ್ಮ ಶ್ರೇಷ್ಠತೆ ಪಾಪಗಳನ್ನು ಮುಚ್ಚಿ ಕಪಟ ಜೀವನವನ್ನು ನಡೆಸುವುದರಲ್ಲಿ ಇಲ್ಲ. ನಮ್ಮ ಜೀವನದ ಶ್ರೇಷ್ಠತೆ ಸಮಾಜಿಕ ಒಂದು ಮುಖ, ನನ್ನ ವೈಯಕ್ತಿಕ ಜೀವನದ ಒಂದು ಮುಖ, ಹೀಗೆ ಎರಡು ಮುಖಗಳಂತೆ ಬಾಳುವುದರಲ್ಲಿ ಇಲ್ಲ. ನನ್ನ ಸಚ್ಚಾರಿತ್ರ್ಯ ಅದು ನನ್ನ ಜೀವನ. ಯಾವತ್ತು ನಾನು ನನ್ನ ಚರಿತ್ರೆಯನ್ನು ಒಪ್ಪಿಕೊಳ್ಳುತ್ತೇನೆ, ಪಾಪಿಷ್ಠನಾದರೆ ಪಾಪಿಷ್ಠನೆಂದು ಒಪ್ಪಿಕೊಳ್ಳುತ್ತೇನೆ, ಪಶ್ಚಾತ್ತಾಪ ಪಡುತ್ತೇನೆ, ನನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟು ಒಳ್ಳೆಯ ಜೀವನವನ್ನು ನಡೆಸುವ ಸಂಕಲ್ಪವನ್ನು ಮಾಡುತ್ತೇನೆ, ಇದು ನೈಜ ಜೀವನ. ಆದ್ದರಿಂದ ಇದು ಜ್ಞಾನದ ಜೀವನ. ಒಬ್ಬ ಜ್ಞಾನಿ ತಾನು ಏನಂತ ಆತನು ಒಪ್ಪಿಕೊಳ್ಳುತ್ತಾನೆ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಹೊಸ ಜೀವನವನ್ನು ನಡೆಸ್ತಾನೆ. ಆದ್ದರಿಂದ ನಾವೆಲ್ಲರೂ ಪಾಪಗಳನ್ನು ಒಪ್ಪಿಕೊಂಡು ವಾಸ್ತವಿಕ ಪರಿಸ್ಥಿತಿಯನ್ನು ಸ್ವೀಕರಿಸಿ ಜೀವನವನ್ನು ಬದಲಿಸಿಕೊಳ್ಳೋಣ, ಸಚ್ಚಾರಿತ್ರ್ಯದಿಂದ ನಡೆದುಕೊಳ್ಳೋಣ. ಮುಂದೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ನದಿಯ ಓಟವನ್ನು ತಡೆಯಲು ಪ್ರಯತ್ನಿಸಬೇಡ, ಮೂಢನಿಗೆ ಅಡಿಯಾಡಬೇಡ, ಬಲವಂತನ ಪಕ್ಷ ವಹಿಸಬೇಡ, ಮರಣದ ಪರ್ಯಂತ ನಿರಂತರ ಹೋರಾಡು ಸತ್ಯಕ್ಕಾಗಿ. ಸಹೋದರ ಸಹೋದರರೇ, ಜೀವನದ ಒಂದು ಪ್ರಮುಖ ಭಾಗ ಇದು. ಈ ಜ್ಞಾನವನ್ನು ನಮಗೆ ಇಲ್ಲಿ ಈ ದೇವರ ವಾಕ್ಯ ನೀಡುತ್ತೆ. ನಮ್ಮ ಸ್ವಂತಿಕೆಯನ್ನು ಒಬ್ಬ ಜ್ಞಾನಿ ಆದವನು ಆತನು ನೋಡ್ತಾನೆ, ಹರಿಯುವ ನದಿಯಲ್ಲಿ ಯಾತನನ್ನು ಆ ನದಿಗೆ ಆ ನೀರಿನ ರಭಸಕ್ಕೆ ಅಡ್ಡ ಬರಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಆತನು ಹೇಗೆ ಆ ನೀರಿನಲ್ಲಿ ರಭಸಕ್ಕೆ ಧುಮುಕಲು ಸಾಧ್ಯ? ಕೆಲವು ವಾರಗಳ ಹಿಂದೆ ಪ್ರವಾಹದ ಒಂದು ಘಟನೆ ನಾನು ಟಿ ವಿಯಲ್ಲಿ ವೀಕ್ಷಿಸಿದ್ದೆ. ಒಬ್ಬ ಆತನು ಆ ಪ್ರವಾಹ ರಭಸದಿಂದ ನದಿಯು ಹರಿಯುತ್ತಿತ್ತು. ಆದರೆ ಈತನು ತಾನು ಧೈರ್ಯವಂತನ ತೋರಿಸಿಕೊಳ್ಳೋಕ್ಕೆ ತನ್ನ ವಾಹನವನ್ನು ಮುಂದೆ ಚಲಾಯಿಸಿಬಿಟ್ಟ, ನೀರಿನಲ್ಲಿ ಕೊಚ್ಚಿಕೊಂಡು ಹೋದ. ಸಹೋದರ ಸಹೋದರರೇ, ನೀರಿನ ರಭಸಕ್ಕೆ ಮುಂದೆ ನಿಲ್ಲಲು ಇಲ್ಲ ಎಂದು ತಿಳಿದ ಮೇಲೆ ನಾವು ಅದಕ್ಕೆ ವಿರುದ್ಧವಾಗಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲ ತಿಳಿಯಬೇಕು, ನದಿಯ ಓಟ ತಡೆಯಲು ನಮ್ಮಿಂದ ಆಗದು. ಈ ಜೀವನದಲ್ಲಿ ಅದನ್ನು ನಾವು ತಿಳಿದುಕೊಳ್ಬೇಕು. ಸಮಾಜದಲ್ಲಿ ಹಲವಾರು ವಿಷಯಗಳು ನನಗೆ ಸಾಧ್ಯವಾಗಿವೆ. ಯಾವುದು ಸಾಧ್ಯ ಅದನ್ನು ಮಾಡಬೇಕು ತಾನೆ. ಆದರೆ ಅಸಾಧ್ಯ ವಿಷಯಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಳ್ಳುವಂಥ ಆ ಭ್ರಮೆ ಅಥವಾ
ಬುದ್ಧಿ ಹೇಳಿತನ ನಾವು ಯಾವತ್ತೂ ಮಾಡಬಾರ್ದು. ಏನು ನಾನು ಮಾಡ್ತೀನಿ ತಿಳಿದುಕೊಳ್ಬೇಕು, ನನ್ನಿಂದ ಸಾಧ್ಯವೋ ಇಲ್ವೋ ಎಂಬುದನ್ನು ಕೊಂಡು ಅದರಂತೆ ನಡೆದುಕೊಳ್ಬೇಕು ವಿನಃ ಅಸಾಧ್ಯವಾದ ವಿಷಯಗಳಿಗೆ ಕೈ ಹಾಕಿ ಯಾರಿಗೆ ನಾನು ಇಂಥ ಒಂದು ವಿಷಯಗಳು ನಾವು ನಡೆದುಕೊಳ್ಳಲು ಅಸಾಧ್ಯ ಎಂಬುದು ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ದರಿಂದ ಮೂಢನಿಗೆ ಅಡಿಯಾಳಾಗಬೇಡ, ಬಲವಂತನ ಪಕ್ಷ ವಹಿಸಬೇಡ. ನಾವೆಲ್ಲರೂ ಆ ದೈವಜ್ಞಾನದಿಂದ ತುಂಬಿಕೊಂಡು ಆ ದೇವರ ಮುಂದೆ ಖಂಡಿತವಾಗಿಯೂ ಒಳ್ಳೆಯ ಜೀವನವನ್ನು ನಡೆಸೋಣ. ಜೀವನದಲ್ಲಿ ಜ್ಞಾನಿಗಳಾಗಿ ಬದುಕೋಣ. ಒಳ್ಳೆಯ ಜೀವನದ ಮೂಲಕ ಆ ದೇವರಿಗೆ ನಾವು ಖಂಡಿತ ನಮ್ಮ ಈ ಜೀವನದ ಪಯಣವನ್ನು ಮುಂದುವರಿಸೋಣ. ಅದಕ್ಕಾಗಿ ಒಂದುಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಮ್ಮ ಜೀವನದಲ್ಲಿ ಜ್ಞಾನಿಗಳಾಗಿ ನಡೆದುಕೊಳ್ಳಲು ದೈವ ಜ್ಞಾನದ ಕಾಣಿಕೆಯನ್ನು ನಮಗೆ ನೀಡಿರಿ. ಸಚ್ಚಾರಿತ್ರ್ಯವನ್ನು ಹೊಂದಿ ಸತ್ಯವನ್ನು ತಿಳಿದುಕೊಂಡು ಅದರಂತೆ ಬಾಳಲು ನಮ್ಮ ಜೀವನದಲ್ಲಿ ಹೇಡಿತನವನ್ನು ದೂರ ಹೋಗಲಾಡಿಸಿ ಸತ್ಯಕ್ಕಾಗಿ, ನೀತಿಗಾಗಿ, ಒಳ್ಳೆತನಕ್ಕಾಗಿ ಹೋರಾಡುವಂಥ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಲು, ಈ ಜೀವನದಲ್ಲಿ ನಿಮಗೆ ಸಾಕ್ಷಿಯಾಗಲು, ಯಾವತ್ತೂ ಕೆಟ್ಟದಕ್ಕೆ ಸಾಕ್ಷಿಯಾಗದೆ ಒಳ್ಳೆತನಕ್ಕಾಗಿ ದೈವ ಸ್ವರೂಪಕ್ಕೆ ಸಾಕ್ಷಿಯಾಗಿ ಜೀವಿಸುವಂಥ ಜೀವನವನ್ನು ನಡೆಸಲು ಆ ಶಕ್ತಿಯನ್ನು ನಮಗೆ ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.